ಹಿಂಗಿರ್ಬೇಕಾದಾಗ ಇವಾಗ ನನ್ನ ವಿಷಯ ಡೈವರ್ಟ್ ಮಾಡಕ್ಕೆ ನಾನು ಇಷ್ಟಪಡಲ್ಲ ಸರ್. ಯಾಕಂದ್ರೆ ಇವಾಗ ನಾನು ಕೆಲವೊಂದಷ್ಟು ಚಾನಲ್ಗಳಲ್ಲಿ ನೋಡಿದೆ, ಬಂದಿದ್ದ ಪಾಯಿಂಟ್ ಏನು ಅರುಣಕುಮಾರ್ ಇದು ಯಾಕೆ ಡೈವರ್ಟ್ ಆಗ್ತಾ ಇದೆ. ಸೊ ಮತ್ತೆ ನಾನು ಅದಕ್ಕೆ ಬೆಳೆಸೋಕೆ ನನಗೆ ಇಷ್ಟ ಇಲ್ಲ. ಇಲ್ಲಿ ವಿಷಯ ಇಷ್ಟ ಪಾಯಿಂಟ್ ಟು ಪಾಯಿಂಟ್. ಸೊ ನನಗೊಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು, ಕಾನೂನು ರೀತಿ. ಸರ್, ಆ ಪ್ರಾಪರ್ಟಿ ಯಾರ್ದಾಗಿತ್ತು ಅಂತ ಸರ್ ಇವಾಗ ಏನಾಗ್ತದೆ ನಾನು ಅದಕ್ಕೆ ಹೇಳ್ತಾ ಇರೋದು, ಇದು ದೊಡ್ಡದಾಗ್ತಾ ಹೋಗ್ತದೆ. ಆ ಪ್ರಾಪರ್ಟಿ ಏನಿಲ್ಲ ಸರ್, ನೀವು ಡಾಕ್ಯುಮೆಂಟ್ ತೆಗಿಬೋದು. ಪುನೀತ್ ಸರ್ ಮತ್ತೆ ರಾಘಣ್ಣ ಅವ್ರದ್ದು ಸರ್, ನಮ್ಮ ದೊಡ್ಡ ಮನೆ ಅವ್ರದ್ದು. ಅದಾದ್ಮೇಲೆ ಈ ತರ ಇಶ್ಯೂಗಳು ರೇಸ್ ಆಗಿರುವಂತದ್ದು. ಅದಕ್ಕೆ ದರ್ಶನ್ ಸರ್ ಆ ಥರ ವ್ಯಕ್ತಿ ಅಲ್ಲ. ಯಾಕಂದ್ರೆ ಹಂಗೇನಾದ್ರು ಇದ್ರೆ ನನ್ನ ನೇರವಾಗಿ ಕೇಳಬಹುದಾಗಿತ್ತು. ಆ ಥರದ್ದೇನಿಲ್ಲ ಸರ್, ಆ ಥರದ್ದೇನು ನಡೆದಿಲ್ಲ. ಸುಮ್ಮನೆ ಯಾಕೆ ಅದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ರ. ಅರುಣಕುಮಾರ್ ಇದು ಪಾಯಿಂಟ್ ಅಷ್ಟೇ, ಕಾನೂನುಬದ್ಧವಾಗಿ ಉತ್ತರ ಕೊಡ್ಲಿ, ಅದು ಅಲ್ಲಿಗೆ ನಿಲ್ತು ಅಷ್ಟೇ. ಯಾಕಂದ್ರೆ ಇಲ್ಲಿ ನನಗೆ ಬೆಳೆಸ್ಕೊಂಡು ಹೋಗೋಕ್ಕೂ ನನಗೂ ಇಷ್ಟ ಇಲ್ಲ, ದರ್ಶನ್ ಸರ್ಗೂ ಇಷ್ಟ ಇಲ್ಲ. ಪ್ರಾಪರ್ಟಿ ವಿಚಾರ ಅಲ್ಲಿಗೆ ಈಗ ಮುಗಿದೋಗಿದೆ ಅಂತ. ಮುಗಿದೋಗಿದೆ. ನನ್ನ ಅದೇನಿದೆ ನಮ್ಮಿಬ್ಬರಲ್ಲಿ ಏನಾದ್ರು ವಿಚಾರವಾಗಿ ವಿಷಯ ಬಂದಿತ್ತು ನಿಜ. ಬಟ್ ನಾನು ಸಾಕಷ್ಟು ಸೋಮವಾರ ಸಾಯಂಕಾಲದಿಂದನೂ ನನ್ನ ಹತ್ರ ಈ ಪಾಯಿಂಟ್ ಬರ್ತಾನೆ ಇತ್ತು. ನಾನು ಅಫಿಷಿಯಲ್ ಆಗಿ ಇಲ್ಲಿವರೆಗೂ ಎಲ್ಲೂ ಹೇಳಿಕೆ ಕೊಟ್ಟಿರಲಿಲ್ಲ. ಸಿನ್ಸ್ ಅದಕ್ಕೂ ನಿನ್ನೆ ರಾತ್ರಿ ಅದಕ್ಕೊಂದು ಬಣ್ಣ ಕಟ್ಟಿ ನನಗೆ ಮಾಧ್ಯಮ ಸ್ನೇಹಿತರುಗಳೇ ನನಗೇನು ಹೇಳಿದ್ರು, ಆ ವಿಚಾರಕ್ಕಾಗಿ ನಾನು ಕ್ಲಾರಿಫಿಕೇಶನ್ ಕೊಡ್ತಾನೆ. ದರ್ಶನ್ ಸರ್ ಕೇಳಿದ್ ನಿಜ, ನಾನು ಕೊಡಲ್ಲ ಅಂದ್ರೆ ಅಲ್ಲಿಗೆ ಮುಗಿದೋಯ್ತು. ದರ್ಶನ್ ಸರ್ ಬೇಡ ಅಂತ ಕೊಟ್ಟರು. ಆಮೇಲೆ ಏನು ದರ್ಶನ್ ಸರ್ ಆ ವ್ಯಕ್ತಿನೂ ಹಂಗಲ್ಲ, ಇದು ಅದು ಬೇಕೇ ಬೇಕು ಕೊಡಲ್ಲ ಅಂದ್ರೆ ಹಂಗೆ ಹಿಂಗೆ ಆಲ್ಟರ್ನೇಟಿವ್ ಬೇರೆ ಏನಾದ್ರು ವ್ಯವಸ್ಥೆ ಮಾಡೋಣ ಅಂತ ನಾನು ಹೇಳಿದ್ದೆ. ಬೇರೆ ಅದನ್ನ ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳಿದ್ದೆ, ಈಗ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಮಾಡ್ಕೊಡ್ತೀನಿ. ಆಮೇಲೆ ಯಾಕಂದ್ರೆ ಅದು ಒಂದು ಅಣ್ಣ ತಮ್ಮನ ಸಂಬಂಧದಲ್ಲಿ ಬಂದಿರೋದು. ವ್ಯಾಪಾರಕ್ಕೆ ಸಂಬಂಧದಲ್ಲಿ ನನ್ನ ಬ್ಯಾನರ್ ಮೇಲೆ ನಂಬಿಕೆ ಇಟ್ಟು ಒಂದು ಡೇಟ್ ಕೊಟ್ಟು ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ರು. ನಾನು ಅದಕ್ಕೇನು ಸಂಭಾವನೆ ಕೊಡ್ಬೇಕು ನಾನು ಕೊಟ್ಟಿದ್ದೀನಿ. ವ್ಯಾಪಾರ ಅಲ್ಲಿಗೆ ಮುಗಿತು. ಅಣ್ಣ ತಮ್ಮನ ಸಂಬಂಧ ಇನ್ನು ಮುಂದುವರಿತಾ ಇದೆ. ಸದ್ಯಕ್ಕೆ ಈಗ ಅವರ ಪ್ರಾಪರ್ಟಿ ವಿಚಾರ ಮತ್ತೆ ಇದಾಗಿಲ್ಲ ಸರ್, ಅದು ಅಲ್ಲಿಗೆ ಬಿಡ್ತು. ಅಂದಮೇಲೆ ಪ್ರಾಪರ್ಟಿ ನಾನು ದುಡ್ಡು ಕೊಟ್ಟು ತಗೊಂಡ್ರು ಸರ್. ನನಗೆ ಇನ್ನು ಹಂಗೆ ಬಂದಿಲ್ಲ. ದೊಡ್ಡ ಮನೆ ಅವ್ರದ್ದು, ನೀವು ಯೋಚನೆ ಮಾಡಿ, ನನ್ ಕೊಟ್ರೆ ಸರಿ ಆಗ್ತದ? ನನ್ನ ಪಾಯಿಂಟ್ ಇಷ್ಟೇ ಸರ್. ಇಲ್ಲಿ ನಿಮ್ ಚಾನಲ್ಗಳದು, ಇಲ್ಲಿಂದ ಯಾವ್ದೋ ಒಂದು ಚಾನಲ್ ತೆಗೆದು ನಾನು ನಿಮಗೆ ಕೊಡ್ತೀನಿ, ನೀವು ಅವ್ರು ಒಪ್ತಾರ ಸರ್? ನನಗೆ ಅಂದ್ರೆ ಅದು ಪುನೀತ್ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಅಥವಾ ಹೇಗೆ ಅಂತ? ಪುನೀತ್ ಸರ್ ಹಿಂಗ್ ಬರ್ತಾರೆ ಮಧ್ಯದಲ್ಲಿ, ಇದು ವ್ಯವಹಾರ ನಡೆದಿದೆ. ನನಗನ್ಸಿದ್ದು ಇದೇನಾದ್ರೂ ಟ್ರಾನ್ಸಾಕ್ಷನ್ ಆದ್ರೆ ಬೇರೆ ರೀತಿ ಆಯಾಮಗಳು ಪಡ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಕೊಡ್ಲಿಲ್ಲ. ಅಷ್ಟೇ ಬಿಟ್ರೆ ಬೇರೆ ಇನ್ನೇನ್ ಇರಲಿಲ್ಲ ಸರ್. ನಾನು ಹೇಳಿದ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತಾ ಸರ್? 2 ಚಾನಲ್ ಇರುತ್ತೆ ಇಲ್ಲಿ, ಯಾಕಂದ್ರೆ 10 ಚಾನಲ್ ಇದೆ. ಒಂದು ಚಾನಲ್ ಹೆಸರು ತಗೊಂಡು ಇನ್ನೊಂದು ಚಾನಲ್ ಹೆಸರು ತಗೊಳಕ್ಕಾಗಲ್ಲ. ಸೊ ಇವಾಗ ನಾನು ಹೇಳ್ತಾ ಇರೋದು ಇಷ್ಟೇ ಸರ್, ನಾನೇನೋ ಒಂದು ನನಗೆ ಬೇಕು ಅಂತ ನಾನು ತಗೊಂಡಿರೋದು. ನಾನು ರಿಯಲ್ ಎಸ್ಟೇಟ್ ವ್ಯಾಪಾರಷ್ಟ ಅಲ್ಲ. ಸೊ ಅವಾಗ ನನ್ನ ಕೈಲಾದಷ್ಟು ನಾನು ಇನ್ವೆಸ್ಟ್ ಮಾಡ್ಕೋತಾ ಇರ್ತೀನಿ. ನನ್ನ ಜೀವನಕ್ಕೆ ಏನು ಆದಾಯ ಬರಬೇಕು ಅದಕ್ಕೆ ನಾನು ಮಾಡ್ತಾ ಇರ್ತೀನಿ. ಬಂದಿದ್ದ ವಿಷಯ ಪ್ರಸ್ತಾಪ ಆಗಿದ್ದು, ಇದು ಸೋಮವಾರ ಸಾಯಂಕಾಲದಿಂದನೇ ಪ್ರಸ್ತಾಪ ಆಯಿತು. ಆದಷ್ಟು ನಾನು ಇಲ್ಲಿ ತಡ್ಕೊಂಡ್ಬಂದೆ. ದರ್ಶನ್ ಸರ್ಗೂ ಗುರುವಾರ ಬೆಳಗ್ಗೆ ಈ ಪಾಯಿಂಟು ನಾನು ಹೇಳಿದ್ದೀನಿ, ನೀವು ಕ್ಲಾರಿಫೈ ಮಾಡಿ ಅಂತ ಹೇಳಿದ್ರೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ಕದ್ದು ಮುಚ್ಚಿ ಏನು ವ್ಯವಹಾರಗಳು ನಡೆಯಲ್ಲ. ದರ್ಶನ್ ಸರ್ಗೂ ನಾನೇನು ಫ್ರೀ ಆಗಿ ಕೊಡಲ್ಲ, ಕೊಟ್ಟರು. ಬಟ್ ಏನಂದ್ರೆ ತಗೊಂಡಿರೋದು ನನ್ನ ದೊಡ್ಡ ಮನೆಯವರಿಂದ. ಸೊ ಅದು ಮಾಡಿದ್ರೆ ನನ್ನ ಇದಕ್ಕೆ ಶೋಭೆ ತರುವಂತದ್ದಲ್ಲ ಅಂತ ಹೇಳಿ ಸೊ ಅದನ್ನ ಅಲ್ಲಿಗೆ ಬಿಟ್ವಿ ಸರ್. ಇದು ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.